ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಗ್ಸ್ ಬೆದ್ರ. ನೋಡಿ, ನಿಮ್ಮನ್ನಿವತ್ತು ಹನುಮಾನ್ ಟೆಂಪಲ್ಗೆ ಕರ್ಕೊಂಡು ಹೋಗ್ತಿದ್ದೇನೆ. ಇದು ಮೂಡುಬಿದ್ರೆ ಹನುಮಾನ್ ಟೆಂಪಲ್. ಅಂದರೆ ಇದು ಭಾರಿ ಕಾರಣಿಕದ ದೇವಸ್ಥಾನ. ನೋಡಿ, ಇಲ್ಲಿ ಎದುರು ಇದು ಎಂಟ್ರೆನ್ಸ್. ಇದು ತುಂಬ ಚೆನ್ನಾಗಿದೆ ನೋಡಿ. ಮೇಲೆಲ್ಲ ಗೋಪುರ ಎಷ್ಟು ಚೆನ್ನಾಗಿದೆ. ಮೊದಲು ಇಷ್ಟು ದೊಡ್ಡದಿರಲಿಲ್ಲ, ಸ್ವಲ್ಪ ಸಣ್ಣದಿತ್ತು. ಈಗ ಇದು ಸಿಟಿಯಲ್ಲೇ ಉಂಟಲ್ಲ, ತುಂಬ ಚೆನ್ನಾಗಿದೆ. ದಿನಾಲು ಎಲ್ಲ ಬಸ್ಸುಗಳು, ಎಲ್ಲ ವಾಹನದವರು ಬೆಳಿಗ್ಗೆ ಕಾಣಿಕೆ ಹಾಕಿ ಕೈ ಮುಗ್ದೇ ಹೋಗೋದು. ತುಂಬ ಒಳ್ಳೆ ಟೆಂಪಲ್ ಇದು, ತುಂಬ ಚೆನ್ನಾಗಿದೆ. ಇದರ ದೇವಸ್ಥಾನದ ಎದುರು ಸೈಡ್ ಇದು ನೋಡಿ. ಆಚೆ ಸೈಡ್ ಹಿಡಿಲಿಕ್ಕೆ ಹೋಗ್ತಿದ್ದೀನಲ್ಲ, ಹಾಗಾಗಿ ಇದು ದೇವಸ್ಥಾನದ ಎದುರು ಸೈಡ್. ಇದು ಅಲ್ಲಿ ನೋಡಿ, ಇದು ಆಚೆ ಸೈಡ್ ಎದುರು, ಇದು ಎದುರು. ಅಂದರೆ ಈಗ ಮೊದಲು ಇಲ್ಲಿ ಹೋಗ್ಲಿಕ್ಕಿದ್ದದ್ದು ದೇವಸ್ಥಾನಕ್ಕೆ ಎದುರು, ಆಗ ತೋರಿಸಿದಲ್ಲ, ಅದರಲ್ಲಿ ಹೋಗ್ಲಿಕ್ಕೆ ಇರಲಿಲ್ಲ. ಈಗ ಆಚೆ ಸೈಡಲ್ಲಿ ಹೋಗ್ಲಿಕ್ಕೆ ಆಗ ತೋರಿಸಿದಲ್ಲಿ. ಇದು ಮೊದಲು ಹೋಗ್ತಿದ್ದ ದಾರಿ. ಇದು ನೋಡಿ, ತೋರಿಸ್ತೇನೆ ನೋಡಿ. ಅಂದರೆ ಇಲ್ಲಿ ತುಂಬ ಇಕ್ಕಟ್ಟು, ತುಂಬ ಜಾಗ. ಇದು ಮೊದಲು ಹೋಗ್ತಿದ್ದ, ಇದು ಇಲ್ಲಿಗೆ ರೋಡಿಗೆ ಸರಿ ಕರೆಕ್ಟಾಗಿ ದೇವರು ಕಾಣ್ತಾರೆ ನೋಡಿ. ನೋಡಿ ಇಲ್ಲಿ ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂದರೆ ಈಗ ನಾನು ಒಳಗೆ ಬಂದೆ ನೋಡಿ. ದೇವರ ಎದುರು ಗುಡಿ ಒಳಗೆ ಎಲ್ಲ ತೋರಿಸ್ತಿದ್ದೇನೆ ನೋಡಿ. ಎಷ್ಟು ಜನ. ನಾನು ಕತ್ತಲೆಗೆ ಯಾವತ್ತು ಹೋಗಿರಲಿಲ್ಲ, ಇವತ್ತು ನಿಮಗೊಂದು ತೋರಿಸೋಣ ಅಂತ ಈಗ ಕತ್ತಲೆಗೆ ಬಂದಿದ್ದೇನೆ ನೋಡಿ. ತುಂಬ ಚೆನ್ನಾಗಿದೆ. ಇಲ್ಲಿ ರಂಗಪೂಜೆ ತುಂಬ ಫೇಮಸ್. ಒಂದು 2-3 ವರ್ಷ ಆದವರಿದ್ದಾರಂತೆ, ಬರೆಸಿ 2-3 ವರ್ಷ ಆಗಿದೆ. ಆದರೂ ಇನ್ನೂ ಅವರದ್ದು ಆಗಲಿಲ್ಲ ಅಂತ ಹೇಳ್ತಿದ್ದಾರೆ. ಅದೃಷ್ಟ ಇದ್ದರೆ ಬೇರೆ ಸಿಗ್ತದ್ರಪ್ಪ, ಹಾಗೇನಿಲ್ಲ. ಆದರೆ ರಂಗಪೂಜೆ ಇಲ್ಲಿ ಭಾರಿ ಫೇಮಸ್ ನೋಡಿ. ತುಂಬ ಜನ ಇದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಅದರ ಮೇಲೆ ಎಲ್ಲ ಮಾಡಿದರೆ ಶಿಲ್ಪಕಲೆಯಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಎದುರು ಗೋಪುರ, ದೇವರು. ಮೊದಲೆಲ್ಲ ಇದಕ್ಕೆ ಸ್ವಲ್ಪ ಸಣ್ಣದಿತ್ತು, ಆದರೂ ತುಂಬ ಚೆನ್ನಾಗಿತ್ತು. ಈಗ ದೊಡ್ಡದು ಮಾಡಿದರೆ ತುಂಬ ಚೆನ್ನಾಗಿದೆ ನೋಡಿ. ಒಳ್ಳೆ ಕಾರಣಿಕ ದೇವಸ್ಥಾನ. ಮೂಡುಬಿದ್ರೆಗೆ ನೀವು ಬಂದರೆ ಒಮ್ಮೆ ಬಂದು ಏನಾದರೂ ಒಂದು 10 ರೂಪಾಯಿ ಇದ್ದರೆ ಸಾಕು, ಎಣ್ಣೆ ನಿವಾರಿಸಿ ಹಾಕ್ಬೋದು. ಹಾಗೆ ಒಂದು ಕೈ ಮುಗಿದು ಹೋದರೆ ನಮ್ಮ ಪಾಪ ನಿವಾರಣೆ ಆಗುತ್ತೆ. ಹಾಗೆ ಒಂದು ಒಳ್ಳೆ ಕಾರಣಿಕದ ದೇವರಲ್ವ. ಏನಾದರೂ ಕಷ್ಟ ಕಾಯಿಲೆ ಬಂದರೆ ನಾವು ಇದಕ್ಕೊಂದು ಎಳ್ನೀರು ಹೇಳ್ತೇವೆ, ಇಲ್ಲ ಎಣ್ಣೆ ಹೇಳ್ತೀವಿ. ಹಾಗೆ ಹಾಕಿ ಕಾಣಿಕೆ ಹಾಕಿ ಕೈ ಮುಗಿದು ಹೋಗ್ತೀವಿ. ಇಲ್ಲಿ ಒಳ್ಳೆ ಕಾರಣಿಕದ ದೇವರು. ನೀವು ಇಲ್ಲಿ ಮೂಡುಬಿದ್ರೆಗೆ ಬಂದರೆ ಪೇಟೆಯಲ್ಲೇ ಉಂಟು, ಬಂದು ನೋಡಿ ಕೈ ಮುಗಿದು ಹೋಗಿ. ಹಾಗೆ ಒಳ್ಳೆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಶಾಲೆ ಮಕ್ಕಳು ಕೂಡ ಬರ್ತಾರೆ ಇಲ್ಲಿಗೆ. ಹಾಗೆ ತುಂಬ ಚೆನ್ನಾಗಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ದೇವರು ನೋಡದಿದ್ದರೆ ಚೆನ್ನಾಗಿ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ನೋಡಿ ಚೆನ್ನಾಗಿದೆ ಅಲ್ಲ. ಇಲ್ಲಿ ಕೌಂಟರ್ ಇದು. ಇಲ್ಲಿ ಅಂತ ಪೂಜೆ ಎಲ್ಲ ಬರೆಸೋದಾದರೆ ಇಲ್ಲಿ ಬರೆಸಬೇಕು ನೋಡಿ. ನೋಡಿ ಆಚೆ ಸೈಡಲ್ಲಿ ಎಣ್ಣೆ ಹಾಕೋದು ನೋಡಿ. ಅಲ್ಲಿ ದೊಡ್ಡ ಡಬ್ಬದಾಗಿ ಇಟ್ಟಿದ್ದಾರಲ್ಲ ಡ್ರಮ್ಮು, ಅಲ್ಲಿ ಎಣ್ಣೆ ಹಾಕಲಿಕ್ಕೆ. ಇದು ಅದಕ್ಕೆ ಸುತ್ತು ಬರುವಂಥದ್ದು. ಸುತ್ತು ಬಂದು ಕೈ ಮುಗಿದು ಬಂದೆ ನಾನು ಕೂಡ ನೋಡಿ. ಇಲ್ಲಿ ಹೊರಗೆ ಹೋಗುವ ದಾರಿ ಇದು ನೋಡಿ. ಇದು ಎಣ್ಣೆ ಹಾಕೋದು. ಇಲ್ಲಿ ಸ್ವಲ್ಪ ಕೂತ್ಕೊಂಡು ಇದು ಅದರ ಎದುರು ಸೈಡಲ್ಲಿ ಒಂದು ಬಟ್ಟೆ ಅಂಗಡಿ ಇತ್ತು, ಅದಕ್ಕಿಂತ ಸ್ವಲ್ಪ ಹಿಡಿದೆ. ಹಾಗೆ ಎಲ್ಲ ಅಲ್ಲಿ ಆಸುಪಾಸಿನ ಅಂಗಡಿ. ಇದು ಒಂದು ಟ್ರೆಂಡ್ಸ್ ಅಂತ ಬಟ್ಟೆ ಅಂಗಡಿ. ಅದು ನಾವು ಇಲ್ಲಿ ಬರುವ ಸರ್ಕಲ್ ಹತ್ರ. ಇಲ್ಲಿ ಇದು ಕಿರಣ್ ಮಿಲ್ಕ್ ಅಂತ ಅಲ್ಲಿ. ಹಾಗೆ ನಾವು ಸ್ವಲ್ಪ ನಿಮಗೆ ತೋರಿಸುವಂತಾಗಿ ಕತ್ತಲೆ ಹೊತ್ತಿಗೆ ಹೇಗೆ ಇರ್ತದೆ ಅಂತ. ತುಂಬ ಚೆನ್ನಾಗಿದೆ ಅಲ್ಲ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ಒಳ್ಳೆಯ ವಿಡಿಯೋದಲ್ಲಿ ನೀವು ನನಗೆ ಕಮೆಂಟ್ ಮಾಡಬೇಕು. ನಿಮ್ಮನ್ನು ಒಳ್ಳೆಯ ವಿಡಿಯೋದೊಂದಿಗೆ ನಾಳೆ ಭೇಟಿ ಆಗ್ತೇನೆ. ಬಾ.